ಹರ್ಷಿತಾ. ಕಾರವಾರ ಪ್ಲಸ್ ಚಾನೆಲ್ಗೆ ಸ್ವಾಗತ. ಗ್ರಾಹಕರನ್ನು ಸೆಳೆಯಲು ವೀಕೆಂಡ್ಗೆ ಲೈವ್ ಮ್ಯೂಸಿಕ್, ಹೊಸ ವಿನ್ಯಾಸದೊಂದಿಗೆ ಪ್ರಾರಂಭಗೊಂಡ ಅಜ್ವಿ ಓಷನ್ ರೆಸ್ಟೋರೆಂಟ್. ಕಾರವಾರ ಅಜ್ವಿ ಓಷನ್ ರೆಸ್ಟೋರೆಂಟ್ ಹೊಸ ವಿನ್ಯಾಸದೊಂದಿಗೆ ಮತ್ತೆ ಪ್ರಾರಂಭವಾಗಿದೆ. ಈ ಬಾರಿ ಲೈವ್ ಮ್ಯೂಸಿಕ್ ಮೂಲಕ ಗ್ರಾಹಕರನ್ನ ಸೆಳೆಯಲು ರೆಸ್ಟೋರೆಂಟ್ ಸಿದ್ಧವಾಗಿದ್ದು, ಬುಧವಾರ ಹೊಸ ವಿನ್ಯಾಸದ ರೆಸ್ಟೋರೆಂಟ್ ಉದ್ಘಾಟನೆಗೊಂಡಿತು. ಕಾರವಾರ ನಗರದ ರವೀಂದ್ರನಾಥ್ ಠಾಗೋರ್ ಕಡಲ ತೀರದಲ್ಲಿ ಪ್ರವಾಸಿಗರನ್ನ ಹಾಗೂ ಸ್ಥಳೀಯರನ್ನ ಸೆಳೆಯಲು ಅಜ್ವಿ ಓಷನ್ ರೆಸ್ಟೋರೆಂಟ್ ಅನ್ನು ಕೆಲ ವರ್ಷದ ಹಿಂದೆ ಪ್ರಾರಂಭಿಸಲಾಗಿತ್ತು. ವಿಶಾಲವಾದ ಜಾಗದಲ್ಲಿ ಕಡಲ ತೀರದ ಪಕ್ಕದಲ್ಲೇ ಇದ್ದ ರೆಸ್ಟೋರೆಂಟ್ ಸಾಕಷ್ಟು ಜನರನ್ನ ಸೆಳೆಯುತ್ತಿತ್ತು. ಕೆಲ ಅನಾನುಕೂಲದಿಂದ ರೆಸ್ಟೋರೆಂಟ್ ಸೇವೆ ನಿಲ್ಲಿಸಲಾಗಿತ್ತು. ಸದ್ಯ ಹೊಸ ವಿನ್ಯಾಸದೊಂದಿಗೆ ರೆಸ್ಟೋರೆಂಟ್ ಅನ್ನು ಪ್ರಾರಂಭಿಸಿದ್ದು, ಬುಧವಾರ ಹಿರಿಯ ನ್ಯಾಯವಾದಿ ಎಸ್.ಟಿ. ಕಾಮತ್ ಸೇರಿದಂತೆ ಹಲವು ಗಣ್ಯರು ಲೋಕಾರ್ಪಣೆ ಮಾಡಿದರು. ಮೊದಲ ದಿನವೇ ಆಗಮಿಸಿದ್ದ ಜನರು ಹೊಸ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕುಟುಂಬ ಸಮೇತ ಬಂದು ಊಟ ಮಾಡಲು ಯಾವ ರೀತಿ ರೆಸ್ಟೋರೆಂಟ್ ಬೇಕು ಆ ಮಾದರಿಯಲ್ಲಿ ರೆಸ್ಟೋರೆಂಟ್ ಪ್ರಾರಂಭಿಸಲಾಗಿದೆ. ಒಂದು ಕಡೆ ಊಟದ ಕುರ್ಚಿಗಳಿದ್ದರೆ, ಸಣ್ಣ ಮಕ್ಕಳಿದ್ದರೆ ಅವರಿಗೆ ಆಟವಾಡಲು ಜಾಗವನ್ನ ಸಹ ಮಾಡಿದ್ದು, ಇದರೊಟ್ಟಿಗೆ ಆಕರ್ಷಕ ಚಿತ್ರಗಳು, ಕಲಾಕೃತಿಗಳು ಗ್ರಾಹಕರನ್ನ ಸೆಳೆಯುವಂತೆ ಮಾಡಿದೆ. ಅದರಲ್ಲೂ ಕಡಲ ತೀರದ ವಿಹಂಗಮ ನೋಟದೊಂದಿಗೆ ನಿಸರ್ಗವನ್ನು ಆಸ್ವಾದಿಸುತ್ತಾ ರುಚಿಯಾದ ಖಾದ್ಯವನ್ನು ಸವಿಯಲು ಅಷ್ಟೇ ಓಷನ್ ರೆಸ್ಟೋರೆಂಟ್ ಹೇಳಿ ಮಾಡಿಸಿದ ಸ್ಥಳದಂತೆ ಇದೀಗ ಸಿದ್ಧವಾಗಿದ್ದು, ಪ್ರವಾಸಿಗರು ಸ್ಥಳೀಯರನ್ನ ಕೈ ಬೀಸಿ ಕರೆಯುತ್ತಿದೆ. ಗೋವಾದ ಹಲವು ರೆಸ್ಟೋರೆಂಟ್ಗಳಲ್ಲಿ ಲೈವ್ ಮ್ಯೂಸಿಕ್ ಸಾಕಷ್ಟು ಗ್ರಾಹಕರನ್ನ ಸೆಳೆಯುತ್ತದೆ. ಅದೇ ಮಾದರಿಯಲ್ಲಿ ಕಾರವಾರದಲ್ಲಿ ಅಜ್ವಿ ರೆಸ್ಟೋರೆಂಟ್ನಲ್ಲಿ ಪ್ರಯತ್ನ ಪ್ರಾರಂಭಿಸಲಾಗುತ್ತಿದೆ ಎಂದು ಮಾಲೀಕ ರಾಜೇಶ್ ಕಾಮತ್ ತಿಳಿಸಿದರು. ವಾರದ ಕೊನೆಯ 2 ದಿನ ಲೈವ್ ಮ್ಯೂಸಿಕ್ ಇಡಲಾಗುವುದು. ಪ್ರತಿಭೆಗಳ ಅನಾವರಣ ಮಾಡಲು ಇದು ಸಹಾಯವಾಗಲಿದೆ. ರೆಸ್ಟೋರೆಂಟ್ಗೆ ಊಟ ಮಾಡಲು ಬಂದವರು, ಕುಟುಂಬ ಸಮೇತ ಬಂದವರು, ಜೊತೆಗೆ ಕಾರವಾರದಲ್ಲಿ ಹಾಡು ಹೇಳಲು ಆಸಕ್ತಿ ಇದ್ದವರು ಬಂದು ಕರೋಕೆ ಹಾಡುಗಳನ್ನು ಹಾಡಲು ಮುಕ್ತ ಅವಕಾಶ ಮಾಡಿಕೊಡಲಾಗಿದೆ. ನೂತನ ರೆಸ್ಟೋರೆಂಟ್ ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭವಾಗಲಿದ್ದು, ಬೆಳಿಗ್ಗೆ ವಿವಿಧ ಬಗೆಯ ತಿಂಡಿ ಸಿಗಲಿದೆ. ಇನ್ನು 11 ಗಂಟೆಯಿಂದ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಫುಡ್, ಜ್ಯೂಸ್, ಐಸ್ ಕ್ರೀಮ್ಗಳು ಸಿಗಲಿದೆ. ಸಂಜೆ ಸ್ನ್ಯಾಕ್ಸ್ ಸಿಗಲಿದ್ದು, ಮತ್ತೆ ರಾತ್ರಿ ಊಟದ ವ್ಯವಸ್ಥೆ ಇರಲಿದೆ. ಹುಟ್ಟುಹಬ್ಬದಂತ ಸಣ್ಣ ಪ್ರಮಾಣದಲ್ಲಿ ಪಾರ್ಟಿ ಮಾಡುವವರಿಗೆ ಪಾರ್ಟಿ ಹಾಲ್ ವ್ಯವಸ್ಥೆ ಸಹ ಮಾಡಲಾಗಿದ್ದು, ವಿಶಾಲವಾದ ಪಾರ್ಕಿಂಗ್ ಇರುವುದರಿಂದ ಹೆಚ್ಚು ಜನರು ಆಗಮಿಸಿ ರೆಸ್ಟೋರೆಂಟ್ ಅನ್ನ ಬೆಳೆಸಬೇಕು ಎನ್ನುವುದು ಮಾಲೀಕರ ಮನವಿಯಾಗಿದೆ. ಇವತ್ತಿನ ದಿವಸ ನವೀಕರಣಗೊಂಡಂಥ ಅಜ್ವಿ ಓಷನ್ ರೆಸ್ಟೋರೆಂಟ್ ಭಾಳ ಸುಂದರವಾಗಿ ನವೀಕರಣಗೊಂಡಿದೆ. ರಾಜೇಶ್ ಕಾಮತ್ ಹಾಗೂ ಕುಟುಂಬದವರ ಈ ಒಂದು ಆಮಂತ್ರಣಕ್ಕೆ ಎಲ್ಲರೂ ಕೂಡ ಕಾರವಾರದವರು ಬಂದು ಶುಭ ಹಾರೈಸಿದ್ದಾರೆ. ಇದು ಕೇವಲ ರೆಸ್ಟೋರೆಂಟ್ ಅಷ್ಟೇ ಅಲ್ಲ, ಬೀಚಿನ ಸಮೀಪ ಇರೋದ್ರಿಂದ ಪ್ರವಾಸೋದ್ಯಮಕ್ಕೆ ಅತ್ಯಂತ ಅನುಕೂಲಕರ ಜಾಗ. ಹಾಗೆಯೇ ಇಲ್ಲಿ ಅಕ್ಕಪಕ್ಕದಲ್ಲಿ ಹಲವಾರು ಕಾರ್ಯಕ್ರಮ ಮಾಡಲಿಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಬಹಳ ಅದ್ಭುತವಾದ ಜಾಗ. ನಿಸರ್ಗದ ಮಡಿಲಲ್ಲಿರುವ ಈ ಜಾಗದ ಈ ಹೋಟೆಲಿನ ಎಲ್ಲ ಪ್ರಯೋಜನವನ್ನು ಪಡ್ಕೊಳ್ಳಬೇಕಾಗಿ ಎಲ್ಲರಿಗೂ ನಾನು ವಿನಂತಿ ಮಾಡ್ತೇನೆ. ಇಲ್ಲಿಯ ಎಲ್ಲ ಆಹಾರ ಪದಾರ್ಥಗಳು ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಎಲ್ಲವೂ ಅತ್ಯುತ್ತಮವಾಗಿದೆ. ಬಹಳ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಯ ಸಿಬ್ಬಂದಿಗಳು ಬಹಳ ಶಿಸ್ತಿನಿಂದ ಸರ್ವ್ ಮಾಡ್ತಾ ಇದ್ದಾರೆ. ಇದು ಬಹಳ ಈ ಪರಿಸರದಲ್ಲಿ ಬಹಳ ಅನುಕೂಲಕರ ಎಂದು ನನ್ನ ಅಭಿಪ್ರಾಯ. ಗೋವಾ ಮತ್ತು ಕಾರವಾರ ಈಗ ಅಲ್ಲಿ ಪ್ರವಾಸೋದ್ಯಮದಲ್ಲಿ ಬೆಳವಣಿಗೆ ಮಾಡ್ತಿದೆ. ಇಲ್ಲಿ ಕಾರವಾರದಲ್ಲಿ ಪ್ರವಾಸೋದ್ಯಮ ಬೆಳಿಬೇಕಂತಂದ್ರೆ ಇಂತಹ ಅತ್ಯುತ್ತಮವಾದ ರೆಸ್ಟೋರೆಂಟ್ಗೆ ಎಲ್ಲರೂ ಸಹಕಾರ ನೀಡಬೇಕಾಗ್ತದೆ. ಜನರು ಸಹಕಾರ ನೀಡಿದರೆ ಮಾತ್ರ ಇಲ್ಲೂ ಕೂಡ ಗೋವಾಕ್ಕಿಂತ ಅತ್ಯುತ್ತಮವಾದ ಬೀಚ್ ಇದೆ. ಇಲ್ಲಿ ಈಗ ಈ ಪರಿಸರ ಪ್ರವಾಸೋದ್ಯಮಕ್ಕೆ ಬಹಳ ಅನುಕೂಲಕರವಾಗಿದೆ. ಇಲ್ಲಿಯ ಜನರ ಸಹಕಾರದಿಂದ ಇದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಹಿಂದೆ ಅಜ್ವಿ ಓಷನ್ ಇತ್ತು, ಬಟ್ ಇಲ್ಲಿ ಇದು ಒಂದು ಹೊಸ ಲುಕ್ ಜೊತೆಗೆ ಒಳ್ಳೆ ಫೀಲಿಂಗ್ ಎಲ್ಲ ಒಳ್ಳೆಯಾಗಿದೆ. ಆಂಬಿಯನ್ಸ್ ಚೆನ್ನಾಗಿದೆ, ಲೈವ್ ಮ್ಯೂಸಿಕ್ ಇಟ್ಟಿದ್ದಾರೆ. ಹಾಗಾಗಿ ಚೆನ್ನಾಗಿದೆ. ಫುಡ್ ಒಳ್ಳೆ ಇದೆ, ಒಳ್ಳೆ ಕುಕ್ ಎಲ್ಲ ಒಳ್ಳೆ ಬಂದಿದ್ದಾರಂತೆ. ಹಾಗಾಗಿ ಇಲ್ಲಿ ಎಲ್ಲರೂ ಬಂದು ಇಂಥ ಒಂದು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಒಳ್ಳೆ ಹೊಸ ಒಂದು ವಿನ್ಯಾಸವನ್ನ ಮಾಡಿ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ರಾಜೇಶ್ ಕಾಮತ್ ಮತ್ತು ಅವರು ಸಂಗಡಿಗರು ಅವರು ಮಾತಾಡ್ತಾ ಕೂಡಿ ಮಾಡಿದಂತೆ ಅವರಿಗೆ ನಾನು ಶುಭಾಶಯ ಕೊಡ್ತೇನೆ. ಮತ್ತು ಕಾರವಾರದ ಜನರು ಅವರಿಗೆ ಸಹಕಾರ ಮಾಡಿ
ಧನ್ಯವಾದ. ಅಜ್ಯೂಷನ್ ರೆಸ್ಟೋರೆಂಟ್ ಇವತ್ತು ರೀ ಓಪನಿಂಗ್ ಮಾಡ್ತಾ ಇದ್ದೀವಿ. 2018 ನಾವು ಅಜ್ಯೂಷನ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಾವು ಹೊಸ ಗೆಟಪ್ ಅಂತಂದು ಒಂದು ಅಜ್ಯೂಷನ್ ಅನ್ನು ಒಂದು ನ್ಯೂ ಕಾನ್ಸೆಪ್ಟ್ ಅಲ್ಲಿ ನಾವು ಓಪನಿಂಗ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಅಜ್ಯೂಷನ್ ಅಲ್ಲಿ ವಿ ಹ್ಯಾವ್ ಅ ಕಿಡ್ಸ್ ಏರಿಯಾ ಇದೆ. ಐದು ವರ್ಷ ಮಕ್ಕಳಿಗೆ ಆಡ್ಲಿಕ್ಕೆ ಜಾಗ ಇದೆ. ಅದು ಮಾಡಿದ ಕಾನ್ಸೆಪ್ಟ್ ಯಾಕಂದ್ರೆ ಅವ್ರ ತಂದೆ ತಾಯಿಯವರು ಕೂತ್ಕೊಂಡು ಇಲ್ಲಿ ಚೆನ್ನಾಗಿ ಡೈನಿಂಗ್ ಮಾಡ್ಬೋದು ಅನ್ನಂತ. ಹಂಗೆ ನಾವು ವೆರೈಟಿ ಆಫ್ ಫುಡ್ ಆಪ್ಷನ್ಸ್ ಇಟ್ಟಿದ್ದೀವಿ. ಇಟಾಲಿಯನ್, ಚೈನೀಸ್, ಕಾಂಟಿನೆಂಟಲ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ಫಿಶ್ ಥಾಲೀಸ್. ನಿಮ್ಮದು ಇದು ಅಜ್ಯೂಷನ್ ರೆಸ್ಟೋರೆಂಟ್ RTO ಆಫೀಸ್ ಮುಂದೆ ನಮ್ಮ ಕಾರವಾರ NH66 ಹೈವೇ ಹತ್ರ ಇದೆ. ಸೊ ಎಲ್ಲ ದಯವಿಟ್ಟು ಬಂದು ಈ ರೆಸ್ಟೋರೆಂಟನ್ನು ಎಕ್ಸೆಪ್ಟ್ ಮಾಡಬೇಕಂತ ನಂದು ವಿನಂತಿ. ಥ್ಯಾಂಕ್ ಯು. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲಾ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.